ಮೂಡ್ಶೆಡ್ಡೆ ಗ್ರಾಮ ಪಂಚಾಯತ್ ನಮ್ಮ ಗ್ರಾಮ ನಮ್ಮ ಯೋಜನೆದಡಿಟ್ಟು ಮೂಡ್ಶೆಡ್ಡೆ ವಿಷ್ಣುಮೂರ್ತಿ ದೇವಸ್ಥಾನ ಮಾರ್ಗನು ಕಾಂಕ್ರೀಟ್ ಪಾಡ್ದು ಬುಲಿಚನ್ ಮಲ್ತದಿತ್ತದ ಶನಿವಾರ ಉದಿಪನಾಂಡ್ ಶಾಸಕರು ಉಮಾನಾಥ ಕೋಟ್ಯಾನ್ ಉದಿಪನ ಮಲ್ತೇರ ಮೂಡ್ಶೆಡ್ಡೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಮಾರ್ಗ ನಮ್ಮ ಗ್ರಾಮ ನಮ್ಮ ಯೋಜನೆಡು ಸುಮಾರು 1,24,70,000 ರೂಪಾಯಿ ಖರ್ಚಿಡ ಕಾಂಕ್ರೀಟ್ ಪಾಡ್ದು ಬುಲಿಚಲ್ ಆದಿತ್ತದ ಶನಿವಾರ ಉದಿಪನಗು ಅಟಣೆ ಮಲ್ದಿತ್ತೇರ ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್ ಇತ್ತದ ಶಾಸಕರು ಉಮಾನಾಥ ಕೋಟ್ಯಾನ್ ಮಾರ್ಗ ಉದಿಪನ ಮಲ್ತೇರ ನಳಿನ್ ಕುಮಾರ್ ಕಟೀಲ್ ತಾರಾಯ್ ದಟ್ಟದ ಪಾತಿರ್ದ ಉಮಾನಾಥ ಕೋಟ್ಯಾನ್ ಗೆಂದದ ಆಜಿ ತಿಂಗಳು ಆಯ್ನಾತೆ ಅಭಿವೃದ್ಧಿಗೆ ಎಡ್ಡೆ ಒತ್ತು ಕೊಡ್ದು ಕೆಲಸ ಮಲ್ತೊಂದುಲ್ಲೇರ ನಮ್ಮ ಗ್ರಾಮ ನಮ್ಮ ಯೋಜನೆಡು ಕಾಮಗಾರಿ ಮುಗಿದಣಂದು ಪಂಡಿರ ಅಭಿವೃದ್ಧಿ ಅಧಿಕಾರರಾಗಿ ಇಚ್ಛಾಶಕ್ತಿಯ ಕಳೆದ 6 ತಿಂಗಳಲ್ಲಿ ಇಚ್ಛಾಶಕ್ತಿಯ ರಾಜಕಾರಣವನ್ನು ಮಾಡ್ತಾರೆ. ಇವತ್ತು ಅಭಿವೃದ್ಧಿಗೆ ಮಹಾಪೂರ್ವವನ್ನು ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಉಮಾನಾಥ ಕೋಟ್ಯಾನ್ರ ನೇತೃತ್ವದಲ್ಲಿ ಇಲ್ಲಿಯ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳ ನೇತೃತ್ವದಲ್ಲಿ ಈ ಕಾರ್ಯ ನಡೆದಿದೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ರಾಜ್ಯ ಸರ್ಕಾರ ಕೂಡ ಮಾಡತಕ್ಕಂಥ ಯೋಜನೆ ನಮ್ಮೂರು ನಮ್ಮ ರಸ್ತೆಯಲ್ಲಿ ಈ ಕಾಮಗಾರಿಗಳು ಪೂರ್ತಿಯಾಗಿದೆ. ಒಳ್ಳೆಯ ಕಾಮಗಾರಿಗಳು ಕಾಣ್ತಾ ಇದೆ. ಇವತ್ತು ಬಹುದಿನಗಳ ಬೇಡಿಕೆ ಈ ಭಾಗದ ಜನರದ್ದು ರಸ್ತೆ ಕಾಂಕ್ರೀಟೀಕರಣ ಆಗಬೇಕು. ವಿಶೇಷವಾಗಿ ಕರಾವಳಿ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಪೂರ್ತಿಯಾಗಿರ್ತಕ್ಕಂಥ ಡಾಮರೀಕರಣದ ರಸ್ತೆಗಳು ವರ್ಷ ಹಾನಿಯಾಗ್ತದೆ. ಆದರೆ ಇನ್ನು ಮೂಡುಶೆಡ್ಡೆಯ ಜನರಿಗೆ ಇನ್ನೊಂದು 10-15 ವರ್ಷಗಳ ಕಾಲ ಈ ಕಾಂಕ್ರೀಟ್ ರಸ್ತೆಯಿಂದ ಯಾವುದೇ ಸಮಸ್ಯೆಗಳು ಬಾರ ರೀತಿಯಲ್ಲಿ ಇವತ್ತು ಪರಿಹಾರ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಉಮಾನಾಥ ಕೋಟ್ಯಾನ್ ಪಾತ್ರದ ದೇವಸ್ಥಾನಗೂ 8 ಕಾಂಕ್ರೀಟ್ ಮಾರ್ಗ ಆತಂಡ ಒವ್ವಾಂಡಲ ಕೆಲಸ ಬಾಕಿತ್ತಿನ ಅವೇನು ಬೇಕ ಬುಗಿತು ಬಿಡ್ಪ ಅಂತ ಪಂಡಿರ ಮಾರ್ಗನು ಎಡ್ಡ ರೀತಿಡು ಗಲಸೊಂದು ಒರಿತೊನ್ಲೆ ಅಂತ ಪಂಡಿರ ಮೂಡ್ಶೆಡ್ಡೆ ಗ್ರಾಮ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರು ಬಕ ಸಾರ್ವಜನಿಕರು ಒಟ್ಟಿಗಿತ್ತೇರ. ಈ ಒಂದು ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ನಾನೊಂದು ಸಲ ಹೋಗಿದ್ದೆ. ಒಂದು ದೇವಸ್ಥಾನ ಬಹಳ ದುಸ್ಥಿತಿಯಲ್ಲಿದೆ, ಅಲ್ಲಿಗೆ ಹೋಗುವ ರಸ್ತೆಯೂ ಅಷ್ಟೇ ದುಸ್ಥಿತಿಯಲ್ಲಿತ್ತು. ಬಹುಶಃ ಇವತ್ತು ಒಂದು ಬಹಳ ಚಂದವಾದಂಥ ಕಾಂಕ್ರೀಟ್ ರಸ್ತೆ ಆಗಿದೆ. ಏನಾದರೂ ಕಾಮಗಾರಿಗಳು ಬಾಕಿ ಇದ್ದರೆ ಇಲ್ಲಿ ಇಂಜಿನಿಯರ್ ಇದ್ದಾರೆ, ಅದಕ್ಕೆ ಮತ್ತು ಕಾಂಟ್ರಾಕ್ಟರ್ ಇದ್ದಾರೆ, ಅದನ್ನು ಕೆಲವೇ ದಿನಗಳಲ್ಲಿ ಮುಗಿಸಿ ಸಂಪೂರ್ಣವಾಗಿ ಆ ಕಾಮಗಾರಿಯನ್ನು ಮುಗಿಸುವಂಥ ಭರವಸೆಯನ್ನು ನನಗೆ ಕೊಟ್ಟಿದ್ದಾರೆ. ಈಗಾಗಲೇ ಜನರಿಗೆ ಹೋಗಲಿಕ್ಕೆ ತುಂಬ ದಿನದಿಂದ ಸಮಸ್ಯೆ ಇತ್ತು. ಹಾಗಾಗಿ ಮುಂದೆ 22 ತಾರೀಕಿಗೆ ಗಮನವನ್ನು ತೆರವು ಮಾಡಿಕೊಡಬೇಕು ಅಂತ ಹೇಳಿದರೆ ತೆರವು ಮಾಡಿಕೊಟ್ಟಿದ್ದಾರೆ. ಇವತ್ತು ಮಾನ್ಯ ಸಂಸದರು ಮತ್ತು ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತಿನ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಕಾಮಗಾರಿಯ ಉದ್ಘಾಟನೆ ಆಗಿದೆ.